ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ಎಲ್ಲ ಆರಾಮಲ್ವಾ? ಹಾಂ, ನಾನಿವತ್ತು ಮೂವಿಗೆ ಹೋಗಿದ್ದೆ. ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಹೇಳಿಬಿಟ್ಟು ಡೂಡ್ ಮೂವಿಗೆ ಹೋಗಿದ್ದು. ಒಬ್ಬಳೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಮತ್ತು ಮಮ್ಮಿಗೆ ಕೇಳಿದೆ ನಾನು. ಮಮ್ಮಿ ಕೂಡ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಮತ್ತು ಮಮ್ಮಿ ಇಬ್ಬರು ಕೂಡ ಡೂಡ್ ಮೂವಿಗೆ ಹೋಗಿ ನೋಡಿಬಿಟ್ಟು ಅಲ್ಲಿಂದ ನಾವು ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಫಾರಮ್ ಮಾಲ್ಗೆ ಹೋದ್ವಿ. ಅಲ್ಲಿಂದ ನಾವು ಫಾರಮ್ ಮಾಲಲ್ಲಿ ಸ್ವಲ್ಪ KFC ಬರ್ಗರ್ ಎಲ್ಲ ಆರ್ಡರ್ ಮಾಡಿದ್ವಿ. ಅದನ್ನು ತಂದುಬಿಟ್ಟು ನಂತರ ನಾನು ಅಂದ್ಕೊಂಡಿದ್ದೆ ಒಂದು ಸ್ವಲ್ಪ ಹೇರ್ ಕಟ್ ಏನಾದರೂ ಮಾಡಿಸೋಣ ಅಂತ ಹೇಳಿಬಿಟ್ಟು. ಸೊ ನಾವು ಅಲ್ಲಿಂದ ಸ್ವಲ್ಪ ಅಲ್ಲಿ ಏನೇನು ಸ್ಟಾಲ್ಸ್ ಎಲ್ಲ ಹಾಕಿದ್ರು ಅದೆಲ್ಲ ನೋಡಿಬಿಟ್ಟು ನಂತರ ನಾವು ಹೋಗಿದ್ದು ಪಾರ್ಲರಿಗೆ. ಬಟ್ ಬಿಫೋರ್ ದ್ಯಾಟ್ ಟೀ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ನನ್ನ ಜೀವನದಲ್ಲಿ. ಹಾಗೆ ಟೀ ಕುಡಿದ್ಬಿಟ್ಟು ನಾವು ಪಾರ್ಲರಿಗೆ ಹೋಗಿದ್ದು. ಮಮ್ಮಿ ಕೂಡ ಹೇರ್ ಕಟ್ ಮಾಡಿಸಿದ್ರು ಆ್ಯಂಡ್ ನಾನು ಕೂಡ ಹೇರ್ ಕಟ್ ಮಾಡಿಸಿದೆ. ಬಟ್ ತುಂಬ ಚೆನ್ನಾಗಿ ಮಾಡಿದರು, ಅಷ್ಟೇನಲ್ಲ. ಬಿಕಾಸ್ ನನ್ನ ಹೇರಿಗೆ ನಾವು ಕರ್ಲ್ ಪ್ರೊಫೆಷ್ನಲ್ ಹತ್ರನೇ ಹೋಗಬೇಕು. ಬಿಕಾಸ್ ಅವರು ಅಷ್ಟೇ ನೀಟಾಗಿ ಮಾಡ್ತಾರೆ. ಬೇರೆ ಕಡೆ ಹೋದರೆ ಅಷ್ಟು ನೀಟಾಗಿ ಮಾಡಲ್ಲ ಅಂತ ನನಗೆ ಗೊತ್ತಾಯಿತು. ಸೊ ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಅದೇ ಅಂತ ಒಂದು ಸ್ವಲ್ಪ ಫೀಲ್ ಮಾಡಿಕೊಂಡೆ. ಅಟ್ ಅ ಮೂಮೆಂಟಿಗೆ ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಡೇಗೆ ತುಂಬ ವರ್ಸ್ಟ್ ಆಗಿತ್ತು. ಅದಾದಮೇಲೆ ಮಮ್ಮಿ ಊರಿಗೆ ಹೋಗ್ತಿದ್ರು, ಹಾಗಾಗಿ ಮನೆಯಲ್ಲಿದ್ದೆಲ್ಲ ಸಾಮಾನು ನನಗೆ ತಂದುಕೊಟ್ಟು ನಂತರ ಅವ್ರು ಹೊರಟೋದ್ರು. ನಾನು ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಆಗಿ ನಂತರ ನಮ್ಮ ಗುಂಡನ ಜೊತೆ ಅವನೊಂದು ಮಿಸ್ ಮಾಡೋಕ್ಕಿದೆಯಾ, ಅವ್ನು ನನ್ನ ನಾಟಕನೆಲ್ಲ ನೋಡ್ತಿದ್ದ. ಅದಾದಮೇಲೆ ಸ್ವಲ್ಪ ಅವ್ನು ನನ್ನ ಮುಂದೆ ನಾಟಕ ಮಾಡ್ದ. ಸೊ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.